ಸವದತ್ತಿ 75ನೇ ಸ್ವಾತಂತ್ರ್ಯ ಸಂಭ್ರಮ ಧ್ವಜಾರೋಹಣ ನೆರವೇರಿಸಿದ ಆನಂದ ಮಾಮನಿ. ಸವದತ್ತಿ ಶಹರದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಶಹರದ ಎಸ್ಕೆ ಹೈಸ್ಕೂಲ್ ಮೈದಾನದಲ್ಲಿ ಸ್ಥಳೀಯ ಶಾಸಕ ಆನಂದ ಮಾಮನಿ ಅವರು ರಾಷ್ಟ್ರೀಯ ಧ್ವಜಾರೋಹಣ ನೆರವೇರಿಸಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಜಕ್ಕನಗೌಡರ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಶೈಲ ಕರಿಕಟ್ಟಿ, ತಾಲೂಕು ಪಂಚಾಯತ್ ಅಧಿಕಾರಿ ಯಶವಂತಕುಮಾರ, ಸಿಪಿಐ ಕರುಣೇಶಗೌಡ, ಪಿಎಸ್ಐ ಶಿವಾನಂದ ಗುಡಗನಟ್ಟಿ, ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಚನ್ನಪ್ಪನವರ, ಪುರಸಭೆ ಅಧ್ಯಕ್ಷ ರಾಜಶೇಖರ್ ಕಾರದಗಿ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಅಪಾರ ಸಂಖ್ಯೆಯ ಸಾರ್ವಜನಿಕರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಎಲ್ಲ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮುಖೇನ ಈ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ, NCC ಹಾಗೂ ಸ್ಕೌಟ್ ಆ್ಯಂಡ್ ಗೈಡ್ ಎಲ್ಲ ವಿದ್ಯಾರ್ಥಿನಿಯರು ಈ ಪರೇಡ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಎಲ್ಲ ಪ್ಲಾಟೂನ್ಗಳ ಕಮಾಂಡರ್, ಪೊಲೀಸ್ ಕಮಾಂಡರ್ ಆಗಿ PSI ಶಿವಾನಂದ ಗುಡುಗನಟ್ಟಿ ಸಾಹೇಬರು ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಪೊಲೀಸ್ ಇಲಾಖೆಯ ಪ್ಲಾಟೂನಿನ ಕಮಾಂಡರ್ ಆಗಿ ಶ್ರೀಯುತ MB ಪೇರಾದಾರ್, ಪ್ರೊಬೆಷನರಿ PSI ಸಾಹೇಬರು ಅದರ ಒಂದು ಪ್ಲಾಟೂನ್ ಕಮಾಂಡರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಗೃಹ ರಕ್ಷಕ ದಳ ಸವದತ್ತಿ ಘಟಕ, ಗೃಹ ರಕ್ಷಕ ದಳ ಗುರುಲಸೂರು ಘಟಕದ ಪ್ಲಾಟೂನ್ ಕಮಾಂಡರ್ ಆಗಿ ಶ್ರೀ ಶಿವಾಜಿ ಕರಿಮುಖನವರವರು ಈ ಒಂದು ಪ್ಲಾಟೂನ್ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. NCC ಸೀನಿಯರ್ ವಿಭಾಗದ ಪ್ಲಾಟೂನ್ ಕಮಾಂಡರ್ ಆಗಿ ಶ್ರೀಯುತ ವಿಜಯ್ ಗಾಳಿಯವರು ಪ್ಲಾಟೂನ್ ಕಮಾಂಡರ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೆ NCC ಜೂನಿಯರ್ ಪ್ಲಾಟೂನ್ ಕಮಾಂಡರ್ ಮೊಹಮ್ಮದ್ ನುಮಾರ್, ಹಾಗೆ NCC ಜೂನಿಯರ್ ವುಮೆನ್ಸ್ ಪ್ಲಾಟೂನ್ ಕಮಾಂಡರ್ ಆಗಿ ಶ್ರೀ ಲಕ್ಷ್ಮಿ ಮುರಾದ್ ತಮ್ಮ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಇವರೆಲ್ಲರಿಗೂ ವಿದ್ಯಾರ್ಥಿನಿಯರು ನೀಡಬೇಕಾಗಿ ಅವರ ವಿನಂತಿ. ತಮ್ಮ ಅನುಮತಿ ಕೇಳುತ್ತೀವಿ. ಪೂಜೆ ಕ್ಷೇತ್ರ ಮೂರರಂತೆ ಅದಕ್ಕೆ ಎಡದಿಂದ ಶೀಘ್ರ ನಡೆ. ಜೋರಾದ ಚಪ್ಪಾಳೆಯನ್ನು ತರಬೇಕು.
ಮಾರ್ಚ್ ಪಾಸ್ಟ್ ವೀಕ್ಷಣೆಯನ್ನು ನೆರವೇರಿಸಿದಂತ ಸನ್ಮಾನ್ಯ ಶ್ರೀ ಆನಂದ್ ಚಂದ್ರಶೇಖರ್ ಮಾಮನಿ, ಮಾನ್ಯ ಉಪಸಭಾಧ್ಯಕ್ಷರು ಹಾಗೂ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಮಾನ್ಯ PO ಸಾಹೇಬರಿಗೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈಗ ವೇದಿಕೆಯ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಗೌರವವಾದಂತಹ ವೇದಿಕೆಯಲ್ಲಿ ಸನ್ಮಾನಿತಗೊಂಡಿರುವ ಎಲ್ಲ ಇಲಾಖೆಯ ಅಧಿಕಾರಿಗಳು, ಎಲ್ಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಸಮಾಜದಲ್ಲಿ ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಸನ್ಮಾನಿತರೆ ಹಾಗೂ ಕಾರ್ಯಕ್ರಮದಲ್ಲಿ ಸರ್ಕಾರಿ ಸೌಲಭ್ಯ ಇನ್ನಿತರ ಸೌಲಭ್ಯಗಳ ಫಲಾನುಭವಿಗಳೇ, ಬಹಳ ಸಂತೋಷ. ಇವತ್ತು ದೇಶಕ್ಕೆ ಸ್ವತಂತ್ರ ಸಿಕ್ಕು 75 ವರ್ಷಗಳ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಪ್ರತಿ ವರ್ಷವೂ ಕೂಡ ನಾವು ಈ ಸ್ವತಂತ್ರೋತ್ಸವಗಳನ್ನ, ರಾಷ್ಟ್ರೀಯ ಹಬ್ಬಗಳನ್ನ, ಪ್ರಜಾ ರಾಜ್ಯೋತ್ಸವಗಳನ್ನ, ಕರ್ನಾಟಕ ರಾಜ್ಯೋತ್ಸವಗಳನ್ನ, ಮಹಾತ್ಮ ಗಾಂಧಿ ಜಯಂತಿಯನ್ನ, ಜವಾಹರ್ಲಾಲ್ ನೆಹರು ಅವರ ಜಯಂತಿಯನ್ನ, ಶ್ರೀ ಗಿರಿ ಅವರ ಜಯಂತಿಯನ್ನ, ಗುರುಗಳ ಶಿಕ್ಷಕರ ಜಯಂತಿಯನ್ನ, ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷವೂ ಕೂಡ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ಬಹಳ ಅತ್ಯದ್ಭುತವಾಗಿ ಅರ್ಥಗರ್ಭಿತವಾಗಿ ಇರತಕ್ಕಂಥ ಈ ಕಾರ್ಯಕ್ರಮ. ಇದಕ್ಕೆ ಇಷ್ಟೇ ಮಹತ್ವ ಅಂತಂದರೆ ಅನೇಕ ಮಹನೀಯರ ತ್ಯಾಗ, ಬಲಿದಾನ. ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಈ ಸ್ವತಂತ್ರೋತ್ಸವ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸ್ವತಂತ್ರೋತ್ಸವ ಸಮಿತಿಯ ಅಧ್ಯಕ್ಷರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಹಸೀಲ್ದಾರರು ಎಲ್ಲರೂ ಕೂಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಈ ಸ್ವತಂತ್ರೋತ್ಸವದ ಸಂದರ್ಭವನ್ನು ಆಚರಿಸತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಅನೇಕ ಮಹನೀಯರ ತ್ಯಾಗ, ಬಲಿದಾನ ಮತ್ತು ಇವತ್ತಿನಲ್ಲೂ ಕೂಡ ದೇಶವನ್ನು ಕಾಯ್ತಕ್ಕಂಥ ಸೈನಿಕ, ನಮ್ಮೆಲ್ಲರ ಸೈನಿಕರ ಶಕ್ತಿ ಸಿಗಬೇಕು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಎಲ್ಲ ಭಾರತೀಯರು ಕೂಡ ವಿಶೇಷವಾಗಿ ಈ ಆಜಾದಿ ಕಿ ಅಮೃತ್ ಮಹೋತ್ಸವದ 75ನೇ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮದಲ್ಲಿ ಅವರವರ ಇಳಿದಂತ ಇರ್ತಕ್ಕಂಥ ದೇಶದಲ್ಲಿ ಯಾವುದೇ ದೇಶದ ಸದಸ್ಯತ್ವವನ್ನು ಪಡೆಯಲಿ, ಗ್ರೀನ್ ಕಾರ್ಡ್